ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಾವಿಲ್ಲಿ ನೋಡಿದಾಗೆ ಅಂಗ ಮಹಾರಾಜರು ಈ ಅಶ್ವಮೇಧ ಯಜ್ಞವನ್ನು ಕೈಗೊಂಡಿದ್ದಾರೆ. ಸೊ ಅದರಲ್ಲಿ ಎಲ್ಲವೂ ಕೂಡ ಸರಿಯಾದ ರೀತಿಯ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ದೇವತೆಗಳು ಬರಲಿಲ್ಲ. ಆಗ ಮೊದಲಿಗೆ ಅಲ್ಲಿಯ ಅದನ್ನು ನಡೆಸಿಕೊಡ್ತಿರುವ ಪುರೋಹಿತರು ಋತ್ವಿಜರು ಸೊ ಹೇಳ್ತಾ ಇದ್ದಾರೆ, ಅವರು ತಮ್ಮಲ್ಲೇ ಏನಾದ್ರು ದೋಷ ಇದೆ ಅಂತ ಅವ್ರು ಫಸ್ಟ್ ನೋಡಿದ್ರು. ಅವರೇನಾದ್ರು ಸರಿಯಾಗಿ ಮಂತ್ರೋಚ್ಚಾರಣೆ ಸರಿಯಾಗಿ ಮಾಡ್ತಾ ಇಲ್ವಾ, ಇಲ್ಲ ಅಂದ್ರೆ ಆ ಸಾಮಗ್ರಿಗಳು ಅದೆಲ್ಲ ಸರಿಯಾದ ರೀತಿಯಲ್ಲಿ ಶೇಖರಿಸಿ ಅದನ್ನು ಉಪಯೋಗಿಸ್ತಿಲ್ವಾ, ಈ ರೀತಿ ಅವರು ಫಸ್ಟ್ಗೆ ನೋಡಿದ್ರು. ಯಾವ ಒಂದು ದೋಷಗಳು ಇಲ್ಲ, ಎಲ್ಲ ಸರಿಯಾದ ರೀತಿಯಲ್ಲೇ ಇದೆ. ಅವರು ಕೂಡ ಸರಿಯಾದ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ದಾರೆ, ಮಂತ್ರೋಚ್ಚಾರಣೆ. ಸೊ ನಂತರ ಅವಾಗ ಏನು ಕಾರಣ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಮೊದಲಿಗೆ. ಸೊ ನಂತರ ಅಂಗ ಮಹಾರಾಜರು ಹೇಳೋದು, ಅವರು ಕೂಡ ಮೌನ ವ್ರತದಲ್ಲಿದ್ದರು. ಸೊ ಮೌನ ವ್ರತ ಆಚರಣೆ ಅದು ಕೂಡ ಒಂದು ಈ ಯಜ್ಞ ವಿಧಾನದ ಕ್ರಮ. ಸೊ ಹೇಳ್ತಾರೆ, ಅವರು ಒಂದು ಸಹಿ ಭಾಷೆಯಲ್ಲೋ ಏನೋ ಸೈನ್ ಲ್ಯಾಂಗ್ವೇಜ್ ಇದರಲ್ಲಿ ಅವರು ಅನುಮತಿ ಪಡೆದ್ರು ಅವರಿಗೆ ಪ್ರಶ್ನಿಸ್ತಾ ಇದ್ದಾರೆ. ಸೊ ಇರ್ಬೋದು ನನ್ನಿಂದ ಏನಾದರೂ ಆಗಿರ್ಬೋದು. ಹೇಗೆ ಇವಾಗ ಋತ್ವಿಜರು ಯೋಚನೆ ಮಾಡಿದ್ರು ಅವರಿಂದ ಏನು ದೋಷಗಳಿರ್ಬೋದು ಅಂತ, ಈಗ ರಾಜನು ಕೂಡ ಅದೇ ರೀತಿ ನನ್ನಿಂದ ಏನಾದರೂ ದೋಷ ಇರ್ಬೇಕಂದ್ರೆ ಅವ್ರು ಹೇಳಿಲ್ಲ ಮೊದಲಿಗೆ. ಸೊ ರಾಜನಿಗೆ ಅನುಮಾನ ಬಂತು, ಮೋಸ್ಟ್ಲಿ ನನ್ನದೇನೋ ಒಂದು ಇದಿರ್ಬೇಕು, ಯಾಕಂದ್ರೆ ಯಜಮಾನ. ಸೊ ಅವರಿಗೋಸ್ಕರನೇ ಯಜ್ಞ ಆಚರಣೆ ಆಗ್ತಾ ಇರುತ್ತೆ. ಸೊ ರಾಜನು ಮಹಾರಾಜ ಅಂಗ ಕೇಳಿದ್ಮೇಲೆ ಹೇಳ್ತಾರೆ, ಇಲ್ಲಿ ಋತ್ವಿಜರಲ್ಲಿ ಸಭಾಪತಿ ಅವರು ಯಾರು ಲೀಡರ್ ಇರ್ತಾರೆ, ನಾಯಕರು, ಅವ್ರು ಹೇಳ್ತಾ ಇದಾರೆ, ಮೇನ್ ಪ್ರೀಸ್ಟ್ ಮುಖ್ಯ ಪೂಜಾರಿಯವರು ಅವ್ರು ಹೇಳ್ತಾ ಇದಾರೆ, ಇನ್ನು ಈ ಜನ್ಮದಲ್ಲಿ ನಮ್ಗೇನು ಕಾಣೋದಿಲ್ಲ. ಸೊ ಅಂದ್ರೆ ಅಂಗ ಮಹಾರಾಜರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಅವ್ರ ಬಗ್ಗೆ ಹೇಳ್ತಾ ಇರೋದು, ಈ ಜನ್ಮದಲ್ಲಿ ಆಲೋಚನೆಯಲ್ಲೂ ಕೂಡ ನೀವು ಪಾಪ ಕಾರ್ಯ ಮಾಡಿಲ್ಲ. ಸೊ ಮೊದಲಿಗೆ ಏನು ಶುರು ಆದ್ರೂ ಮನಸ್ಸಿನಲ್ಲಿ ಶುರು ಆಗುತ್ತೆ, ಇಚ್ಛೆ, ಮತ್ತೆ ಅದರ ಹೇಗೆ ಮಾಡೋದು, ಅದನ್ನ ಹೇಗೆ ಅಂತ ಪ್ಲಾನ್ ಮಾಡೋದು, ಬುದ್ಧಿ, ಮತ್ತೆ ಚಟುವಟಿಕೆ, ಹೀಗೆ ನಮ್ಮ ಕಾರ್ಯಗಳು ಆಗೋದು. ಸೊ ಬಹಳ ಸಲ ಹೊರಗಿದೆ ಆಗಿಲ್ಲ ಅಂದ್ರೂ ಒಳಗೆ ಆಗ್ತಾ ಇರುತ್ತೆ ಮನಸ್ಸಿನಲ್ಲಿ. ಮನಸ್ಸು ನಮ್ಮ ಹಿಂದಿನ ಇದರ ಪ್ರಭಾವದಿಂದ ಅದರಲ್ಲಿರುತ್ತೆ ಇದೆಲ್ಲ. ಆದ್ರೆ ಹೇಳ್ತಾ ಇದ್ದಾರೆ ಮಹಾರಾಜ ಅಂಗನಿಗೆ ಅದು ಕೂಡ ಇಲ್ಲ, ಈ ಜನ್ಮದಲ್ಲಿ ಅದು ಕೂಡ ಇಲ್ಲ. ಆಲ್ರೆಡಿ ಅವರು ಅಷ್ಟು ಪರಿಶುದ್ಧರಾಗಿ ಇದ್ದಾರೆ ಆ ವ್ಯಕ್ತಿ. ಆ ರೀತಿ ಆ ಋತ್ವಿಜರು ನೋಡಕ್ಕಾಯ್ತು ಅವರ ಸಾಮರ್ಥ್ಯ ಕೂಡ, ಅವರ ಶಕ್ತಿ ಕೂಡ ಈ ರಾಜನ ಬಗ್ಗೆ ಅವರು ಈ ಜನ್ಮದಲ್ಲಿ ಏನು ಪಾಪ ಕಾರ್ಯಗಳಿಲ್ಲ. ಆದ್ರೂ ಕೂಡ ಕಾರಣ ಇದೆ, ಎಲ್ಲದಕ್ಕೂ ಕೂಡ ಕಾರಣ ಇದೆ. ಕಾರಣ ಇಲ್ಲದೆ ಯಾವುದು ಆಗೋದಿಲ್ಲ. ಕಾರಣ ಅಂದ್ರೆ ನಮ್ಮ ಕಾರಣಂ ಗುಣಸಂಗೋಸ್ಯ ಸದಸ್ಯ ಜನ್ಮ. ಸೊ ಗುಣದ ಪ್ರಭಾವದಲ್ಲಿ ನಾವು ಚಟುವಟಿಕೆಗಳು ಮಾಡ್ತೇವೆ, ಅದರಿಂದ ಪುಣ್ಯ ಕರ್ಮ ಪಾಪ ಕರ್ಮಗಳಾಗುತ್ತೆ. ಸೊ ಹಾಗೆ ನಮ್ಗೆ ಬೇರೆ ಬೇರೆ ಜನ್ಮಗಳು ಸಿಗುತ್ತೆ, ವೈವಿಧ್ಯಮಯ ಜನ್ಮಗಳು ಸಿಗುತ್ತೆ. ಸೊ ಇವರಿಗೆ ಮಹಾರಾಜರ ಜನ್ಮ ಸಿಕ್ಕಿದೆ, ಆದರೂ ಕೂಡ ಅಲ್ಲೂ ಕೂಡ ಭೌತಿಕ ಜಗತ್ತು, ಭೌತಿಕ ಜೀವನ ಅಂದ್ರೆ ಬದ್ಧ ಜೀವನ ಅಂದ್ರೆ ಏನಾದ್ರೂ ಪುಣ್ಯ ಪಾಪದ ಬೆರಕೆ ಇದ್ದೇ ಇರುತ್ತೆ. ಹಾಗೆ ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ಏನೋ ನಿಮ್ದು ಪಾಪ ಆಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಉದಾಹರಣೆಯಾಗಿ ಅದಕ್ಕೆ ಕಾರಣವಾಗಿ ನಿಂಗೆ ಮಗು ಕೂಡ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಹಿಂದೆ ಜನ್ಮವೇ ಅದಕ್ಕೆ ಕಾರಣ. ಮಹಾರಾಜ ಅಂಗನಿಗೆ ಅಷ್ಟವರೆಗೂ ಗಂಡು ಮಗ ಇರಲಿಲ್ಲ. ಹಾಗೆ ಆ ಕಾರಣ ಅವ್ರು ಹೇಳ್ತಾ ಇರೋದು, ಹಿಂದೆ ಜನ್ಮದಲ್ಲಿ ಏನೋ ನಿಂದು ಆಗಿದೆ. ಸೊ ಪಾಪ ಕಾರ್ಯಗಳು ಹೇಳ್ತಾರೆ, ಅದು ಅದರ ವಿವರಣೆ ಕೊಟ್ಟಿರೋದು ಒಂದು ಬೀಜದ ಇದಾಗಿ ಅಂತ ಹೇಳ್ತಾರೆ. ಪಾಪ ಚಟುವಟಿಕೆಗಳು ಮಾಡಿದ್ದು ಅದು ನಮ್ಮಲ್ಲೇ ಅದು ಎಲ್ಲೋ
ಹೃದಯದಲ್ಲಿ ಪಾಪದ ಇಚ್ಛೆ, ಪಾಪದ ಬೀಜ ಆಗಿ ಇರುತ್ತೆ. ಕೆಲವೊಮ್ಮೆ ಅದು ಬೇರೆ ಬೇರೆ ಹಂತದಲ್ಲಿ ಇರುತ್ತೆ. ಬೇರೆ ಬೇರೆ ಹಂತದಲ್ಲಿದ್ದು ಬೇರೆ ಬೇರೆ ರೀತಿಯಲ್ಲಿ ಅದರ ಪರಿಣಾಮ ಕಾಣಿಸುತ್ತೆ. ಅದು ಬೀಜ ಬೀಜ ಒಂದು ಗಿಡದ ಬೀಜ ಉದಾಹರಣೆ ಕೊಡೋದ ಮೂಲಕ ಹೇಳೋದ್ರಿಂದ ಏನಂದ್ರೆ ಆ ಬೀಜ ಒಂದು ಗಿಡದ ಬೀಜ ಹಾಕಿದಾಗ ಕೆಲವೊಮ್ಮೆ ತಕ್ಷಣ ಅದು ಬೀಜ ಬೆಳಿಬಹುದು. ಬೆಳೆದು ಅದು ಅದರಿಂದ ಹಣ್ಣು, ಹೂವು, ಏನು ಬೀಜ ಏನು ಗಿಡ ಆಗಿದ್ರೆ ಅದರದ್ದು ಸಿಗುತ್ತೆ ನಮ್ಗೆ. ಏನೋ ಮಾವಿನ ಬೀಜ ಅಂದ್ರೆ ಮಾವಿನ ಮರ ಆಗಿ ಮಾವಿನ ಹಣ್ಣು ಸಿಗ್ಬೋದು. ಇಲ್ಲ ಇನ್ನೇನಾದ್ರೂ ಹೂವಿನ ಏನಾದ್ರೆ ಹೂವು ಸಿಗ್ಬೋದು. ಏನೋ ಅದರಿಂದ ಏನೋ ಒಂದು ಲಾಭ, ಏನೋ ಒಂದು ರೀತಿ. ಆ ರೀತಿ ಪಾಪದ ಬೀಜ ಅಂದ್ರೆ ಆ ಬೀಜದಿಂದ ಒಂದು ಪಾಪದ ಇದು ಸಿಗುತ್ತೆ. ಆ ರೀತಿ ಬೇರೆ ಹಂತಗಳಲ್ಲಿ ಇರ್ತಾರೆ. ಮಾವಿನ ಬೀಜ ಅದು ಒಮ್ಮೆಲೆ ಅದು ಬೆಳೀತೆ ಅಂತಿಲ್ಲ. ಅದು ಒಮ್ಮೆ ಅದು ಬೀಜವಾಗೇ ಇರ್ಬೋದು. ಎಷ್ಟೋ ಸಮಯ ಕಾಲ ಸ್ವಲ್ಪ ಸಮಯ ಆಗ್ಬೋದು. ಅದು ಮರವಾಗಿ ಬೆಳೆದ್ರು ತಕ್ಷಣ ಅದು ಹಣ್ಣು ಕೊಡದೆ ಇರ್ಬೋದು. ಅದು ಕೂಡ ಸ್ವಲ್ಪ ಸಮಯ. ಬೇರೆ ಬೇರೆ ಹಂತಗಳಿದೆ. ಸೊ ಹಾಗೆ ಹೇಳೋದು ಪುಣ್ಯ ಪಾಪದ ಚಟುವಟಿಕೆಗಳು ಕೂಡ, ಪಾಪ ಕಾರ್ಯ ಕೂಡ ಹೀಗೆ ಈ ಬೇರೆ ಬೇರೆ ಹಂತದಲ್ಲಿ ಬೆಳವಣಿಗೆ ಇರೋ ತರ ನಮ್ಮಲ್ಲಿ ಇದೆ. ಅದು ಯಾವಾಗ ಅದು ಬೆಳವಣಿಗೆ ಆಗುತ್ತೆ ಗೊತ್ತಿಲ್ಲ. ಅದೀಗ್ರೆ ಆ ಬೀಜಗಳು ಎಲ್ಲವೂ ಒಮ್ಮೆಲೆ ಬೆಳೆಯುತ್ತೆ ಇಲ್ಲ, ಹೇಳಕ್ಕಾಗಲ್ಲ. ಒಮ್ಮೆಲೆ ಬೆಳೆದು ಒಮ್ಮೆಲೆ ಒಂದೇ ರೀತಿ ಇದು ಬರ್ಬೋದು. ಒಂದೇ ಸನ್ನಿವೇಶದಲ್ಲಿ ಎಷ್ಟೋ ಇದು ಬರ್ಬೋದು. ಇಲ್ಲ ಕೆಲವು ಬೆಳಿಬೋದು, ಕೆಲವು ಬೆಳಿದೇ ಇರ್ಬೋದು. ಕೆಲವು ಬೆಳೆದಿದ್ರು ಬೇರೆ ಬೇರೆ ಹಂತದಲ್ಲಿ ಇರ್ಬೋದು. ಅದನ್ನ ಅಲ್ಲೇ ನಿಂತಿರ್ಬೋದು. ಹೇಗೋ ಸದ್ಯಕ್ಕೆ ನಿಂತಿದೆ ಅಷ್ಟೇ. ಅದು ಇನ್ನ ಅದು ಬೀಜದ ಪ್ರಭಾವ ಬೀಳ್ತಾ ಇಲ್ಲ. ಒಂದ್ಸಲ ನೋಡ್ತೇವೆ, ಒಂದು ಮಾವಿನ ಮರವೇ ಇರುತ್ತೆ, ಆದ್ರೆ ಏನು ಬೆಳೀತಾ ಇಲ್ಲ, ಏನು ಹಣ್ಣು ಬರ್ತಾ ಇಲ್ಲ. ಬರ್ಬೋದು, ಎನಿ ಟೈಮ್ ಬರ್ಬೋದು, ಆದ್ರೆ ಬರ್ತಾ ಇಲ್ಲ. ಇನ್ನ ಅದಕ್ಕೆ ಗೊತ್ತಿಲ್ಲ, ಹಾಗೆ ಕಡಿವಾಣ ಹಾಕಿದೆ ಆ ಸ್ಟೇಜ್ ಅದರ ಬೆಳವಣಿಗೆ ಅಲ್ಲೋ ಇನ್ನೊಂದು ಸ್ಥಿತಿಯಲ್ಲಿ ಸಡನ್ ಆಗಿ ಆ ಮರ ಬೆಳೆಯಕ್ಕೆ ಶುರು ಆಗುತ್ತೆ. ಬೆಳೆಯಕ್ಕೆ ಮತ್ತೆ ಹಣ್ಣುಗಳು ಕೊಡಕ್ಕೆ ಶುರು ಆಗುತ್ತೆ, ಅದರ ಪ್ರಭಾವ. ಸೊ ಹಾಗೆ ಎಲ್ಲಿ ಹೇಳೋದು ಈ ರೀತಿ ಪುಣ್ಯ ಪಾಪದ ಇದೆಲ್ಲ ಬೇರೆ ಬೇರೆ ಹಂತಗಳಲ್ಲಿರುತ್ತೆ. ಅಂತ ಯಾವಾಗ ಹೇಗೆ ಬರುತ್ತೆ ಗೊತ್ತಿಲ್ಲ. ಇದೊಂದು ದೊಡ್ಡ ಕರ್ಮಚಕ್ರ, ಕರ್ಮ ಬೀಜ. ಸೊ ಇನ್ನೊಂದು ಕಡೆ ಶಾಸ್ತ್ರದಲ್ಲಿ ಹೇಳೋದು ಹೀಗೆ ಬೇರೆ ಬೇರೆ ಚಟುವಟಿಕೆಗಳಿದೆ ಈ ಪಾಪ ಬೀಜವನ್ನು ನಿವಾರಿಸ್ಲಿಕ್ಕೆ. ಒಂದೊಂದು ಅಟೋನ್ಮೆಂಟ್ ಅಂದ್ರೆ ಪ್ರಾಯಶ್ಚಿತ್ತ. ಸೊ ಈ ಪ್ರಾಯಶ್ಚಿತ್ತ ಕಾರ್ಯಗಳಿಂದಲೂ ಕೂಡ ಇದನ್ನು ಸ್ವಲ್ಪ ಇದಾಗ್ಬೋದು, ಕಂಟ್ರೋಲ್ ಮಾಡ್ಬೋದು, ಅದನ್ನ ನಿಲ್ಲಿಸ್ಬೋದು ಅಂತ ಹೇಳ್ತಾರೆ. ಆದರೆ ಹೇಳೋದು ಈ ಪ್ರಾಯಶ್ಚಿತ್ತ ಕಾರ್ಯಗಳಂದ್ರೆ ಈ ರೀತಿ ಏನೋ ಒಂದು ತಪಸ್ಸೆ ಮಾಡೋದು, ಏನೋ ಒಂದು ಯತ್ನ ಮಾಡೋದು, ಏನೋ ಒಂದು ದಾನ ಮಾಡೋದು. ಈ ರೀತಿ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ಬಹಳ ಹಲವು ಇದೆ. ಹಲವು ಮಾಡೋದ್ರಿಂದ ಹೇಳೋದು ಇದರ ಮೇಲೆ ಒಂದು ಪ್ರಭಾವ ಇದೆ, ಇಲ್ಲ ಅಂತಲ್ಲ. ಆ ಪಾಪದ ಬೀಜದ ಇದು ಮಾಡೋದು, ನಿಲ್ಸೋದು, ಇಲ್ಲ ಅದನ್ನ ತೆಗೆದು ಬಿಡೋದು, ಆ ರೀತಿ ಇದೆ. ಆದರೂ ಕೂಡ ಹೇಳ್ತಾರೆ ಅದು ಒಂದು ರೀತಿ ಶಾಶ್ವತವಾದ ಇದೆ. ಸೊ ಆ ಉದಾಹರಣೆ ಕೊಡೋದು ಇದರದ್ದು ಉದಾಹರಣೆ ಕೊಡ್ತಾರೆ. ಆನೆ ಹೇಗೆ ಸರೋವರದಲ್ಲಿ ನೀರು ಹೋದಾಗ ಸ್ನಾನ ಮಾಡುತ್ತೆ. ಸ್ನಾನ ಮಾಡಿದ್ಮೇಲೆ ಅದು ಹೊರಗೆ ಬಂದು ಮತ್ತೆ ಅದು ಮಣ್ಣು ಹರ್ಚ್ಕೊಳ್ಳುತ್ತೆ. ಸೊ ಈಗ ಹೇಳೋದು, ಈಗ ಒಂದೊಂದ್ಸಲ ಪಾಪದ ಚಟುವಟಿಕೆಗಳನ್ನ ನಾವು ನಿಲ್ಸ್ಲಿಕ್ಕೆ ಏನೋ ಒಂದು ಧರ್ಮದ ಕ್ರಮ ತಗೊಂಡ್ರು ಕೂಡ, ಯಾವುದೋ ಒಂದು ರೀತಿಯ ಪೂಜೆ, ಯಾವುದೋ ರೀತಿಯ ಒಂದು ಯಜ್ಞ, ಯಾವುದೋ ರೀತಿಯ ಇದು, ಅದು ಶುದ್ಧ ಭಕ್ತಿ, ಕೃಷ್ಣ ಭಕ್ತಿಗೆ ಅದು ಸಂಬಂಧವಿಲ್ಲ ಅಂದ್ರೆ ಅದೊಂದು ತಾತ್ಕಾಲಿಕ ಪರಿಣಾಮ, ತಾತ್ಕಾಲಿಕ. ಯಾಕಂದ್ರೆ ಮತ್ತೆ ಹೇಗೆ ಒಂದು ಆನೆ ಮತ್ತೆ ಬಂದು ಅದರ ಎಲ್ಲ ನೀರಿನ ಹೊರಗೆ ಬಂದ್ರು ಕೂಡ ಅದು ಮಣ್ಣನ್ನು ಏರ್ಸ್ಕೊಳ್ಳುತ್ತೆ. ಹಾಗೆ ನಾವು ಕೂಡ ಮತ್ತೆ ಆ ಪಾಪದ ಚಟುವಟಿಕೆಗೆ ಒಂದು ಪ್ರತಿಕ್ರಿಯೆ ತಗೊಂಡ್ರು, ಆ ಪಾಪದ ಮಾಡೋ ಒಂದು ಆಸೆ, ಒಂದು ಇಚ್ಛೆ, ಅದನ್ನು ಇನ್ನೂ ಬಿಟ್ಟಿಲ್ಲ. ಮತ್ತೆ ನಾವು ಮಾಡ್ಬೋದು. ಪಾಪದ ಇಚ್ಛೆ ಅದು ಪ್ರತಿ ಜೀವಿಗೆ ಇಚ್ಛೆ ಇದೆ. ನಮ್ಗೆ ಎಷ್ಟೋ ಇಚ್ಛೆಗಳಿದೆ. ಸೊ ಇಚ್ಛೆಗಳನ್ನ ನಾವು ಸೊ ಅದು ನಾಶ ಆಗೋದಿಲ್ಲ. ಸೊ ಇನ್ನೊಂದು ಜ್ಞಾನದ ಮೂಲಕ ಹೇಳ್ತಾರೆ, ಅದು ಸ್ವಲ್ಪ ಇದು ಮಾಡಿ ಇನ್ನ ಈ ಪಾಪದ ಇಚ್ಛೆಗಳನ್ನ ಸ್ವಲ್ಪ ನಿಗ್ರಹಿಸಬಹುದೇನೋ ಅಂತ ಹೇಳ್ತಾರೆ. ಆದ್ರೂ ಕೂಡ ಅದು ಕೂಡ ಶಾಶ್ವತವಲ್ಲ. ವೇಣುಗುಲ್ಮಂ ಇವಾನಲಹ ಅಂತ ಹೇಳ್ತಾರೆ. ಹೇಗೆ ಒಂದು ಬಂಬು ವೃಕ್ಷದ ಅದನ್ನ ಒಂದು ಬೆಂಕಿ ಇದರಲ್ಲಿ ಎಲ್ಲ ನಾಶ ಮಾಡಿದ್ರು ಅದರ ಬೇರುಗಳಿರುತ್ತೆ ಅಂತ ಹೇಳ್ತಾರೆ.
ಅದ್ರ ಬೇರುಗಳಿರೋದ್ರಿಂದ ಮತ್ತೆ ಅದು ಕೂಡ ಸ್ವಲ್ಪ ಸೂಕ್ತ ವಾತಾವರಣ ಬಂದಾಗ ಆ ಬೇರುಗಳಿಂದ ಮತ್ತೆ ಬೆಳೆಯುತ್ತಂತೆ. ಸದ್ಯಕ್ಕೆ ಒಂದು ಕಾಡ್ಗಿಚ್ಚಿನಿಂದ ಎಲ್ಲ ಹೋಗಿರ್ಬೋದು, ಆದ್ರೆ ಮತ್ತೆ ಅದು ಬೇರುಗಳಿರೋದು ಮತ್ತೆ ಈಗ ಹೇಳ್ತಾರೆ ಈ ಬೇರೆ ಬೇರೆ ವಿಧಾನಗಳಿದೆ ಈ ಪಾಪದ ಬೀಜಗಳನ್ನ ತೆಗಿಲಿಕ್ಕೆ. ಒಂದು ಪ್ರಾಯಶ್ಚಿತ ಕಾರ್ಯಗಳು, ಎಷ್ಟೋ ಧರ್ಮ ವಿಧಾನಗಳು, ಕೆಲವು ಜ್ಞಾನಾರ್ಜನೆ, ಆ ಜ್ಞಾನವನ್ನು ಪಡೆಯೋದು, ವೇದಾಂತವನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಈ ರೀತಿ ಇದರಿಂದನೂ ಈ ಪಾಪದ ಇಚ್ಛೆಗಳನ್ನ ಸಂಪೂರ್ಣವಾಗಿ ತೆಗಿಲಿಕ್ಕಾಗೋದು. ನಿಜವಾಗ್ಲೂ ತೆಗಿಯಕ್ಕಾಗೋದಂದ್ರೆ ಕೇವಲ ಭಕ್ತಿಯಿಂದಾನೆ. ಕೇಚಿತ್ ಕೇವಲ ಭಕ್ತಿಯ ಅಗಮ್ ಧನ್ವಂತಿ ಕಾರ್ಸ್ತೇನ ನಿಹಾರಮಿವ ಭಾಸ್ಕರ ವಾಸುದೇವ ಪರಾಯಣ. ಕೇಚಿತ್ ಕೇವಲ ಭಕ್ತಿಯ ವಾಸುದೇವ ಪರಾಯಣ ಹೇಳ್ತಾರೆ. ಆದ್ರೆ ಭಕ್ತಿ ಅನ್ನೋದು ಭಗವಂತನ ಭಕ್ತಿ ಎಷ್ಟು ಪ್ರಭಾವಶಾಲಿ ಅಂದ್ರೆ, ಮತ್ತೆ ಎಷ್ಟು ಸರಿಯಾದ ನಿಜವಾದ ಉಪಾಯ ಅಂದ್ರೆ, ಅದು ನಮಗೆ ಉನ್ಮೂಲನ ಬೇರಿನ್ನು ಅದರ ಬೇರಿಂದ ಕಿತ್ತೆಳೆಯುವ ರೀತಿ, ಒಂದು ಕಳೆಯನ್ನು ಬೇರಿಂದ ಕಿತ್ತೆಳೆಯುವ ರೀತಿಯಲ್ಲಿ ಮತ್ತೆ ಆ ಕಳೆ ಮತ್ತೆ ಬೆಳೆಯೋದು. ಸೊ ಹಾಗೆ ಇದೇ ಶಾಶ್ವತವಾದ ಪರಿಹಾರ. ಶುದ್ಧ ಭಕ್ತಿ ನಿಜವಾದ ಪರಿಹಾರ. ಸೊ ಹಾಗೆ ನಿಜವಾದ ಪಾಪ ಚಟುವಟಿಕೆಗಳಿಗೆ ಪ್ರಾಯಶ್ಚಿತ್ತವೋ ಇಲ್ಲ ಅಂದ್ರೆ ಅದಕ್ಕೆ ಪರಿಹಾರ ಅಂದ್ರೆ ನಾವು ಶುದ್ಧ ಭಕ್ತಿ ಕಾರ್ಯಗಳು ತೊಡಬಹುದು. ಅದರ ಶುದ್ಧ ಭಕ್ತಿಯಲ್ಲಿ ಮುಖ್ಯವಾಗಿ ಭಗವಂತ ನಾಮವನ್ನು ಜಪಿಸುವುದು. ಸೊ ಇದನ್ನು ಹೇಳ್ತಾ ಶುಕಮುನಿಗಳು ಮುಂದೆ ಸ್ಕಂದದಲ್ಲಿ ಅವರು ಅಜಾಮಿಳನ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಹೇಗೆ ಅಜಾಮಿಳನು ಅಷ್ಟು ಪಾಪ ಕೃತ್ಯಗಳಲ್ಲಿ ತೊಡಗಿದ್ರು, ಮತ್ತೆ ಅವನು ಭಗವಂತನ ನಾಮದಿಂದ ಉದ್ಧಾರವಾದ. ಸೊ ಇಲ್ಲಿ ನಾವು ಕೇಳ್ತಾ ಇರೋದಲ್ಲಿ ಅಂಗಮಹಾರಾಜರ ವಿಷಯದಲ್ಲಿ ಅವರ ಪಾಪದ ಚಟುವಟಿಕೆಗಳು ಈ ಜನ್ಮದಲ್ಲಿ ಇರ್ಲಿಲ್ಲ ಅವ್ರದ್ದು. ಈ ಜನ್ಮದಲ್ಲಿ ಅವರು ಬಹಳ ಪರಿಶುದ್ಧವಾದ ವ್ಯಕ್ತಿಯವರು, ಮನಸ್ಸಿನಲ್ಲೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ. ಆದ್ರೆ ಹಿಂದಿನ ಜನ್ಮದೇನೋ ಇದೆ, ಕಾರಣ ಇದೆ, ಎಲ್ಲದಕ್ಕೂ ಕಾರಣ ಇದೆ. ಸೊ ಹಾಗಾಗಿ ಇಲ್ಲಿ ದೇವತೆಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಉದಾಹರಣೆಯನ್ನು ಹೇಳೋದು, ಹಾಗಾಗಿ ನಿನಗೆ ಈಗ ಮಗನು ಕೂಡ ಇಲ್ಲ. ಸೊ ವೈದಿಕ ಇದರ ಪ್ರಕಾರ ಮಗನು ಅಗತ್ಯ, ಮತ್ತೆ ಮಗನ ಪಡೆದ್ರಿಂದ ಅವರು ಪಿತೃ ಕಾರ್ಯಗಳು ಮಾಡೋದ್ರಿಂದ ಅದರಿಂದ ಅವರ ಇದಾಗತ್ತೆ, ಉದ್ಧಾರ ಆಗತ್ತೆ. ಯಾರಾದರೂ ಅವರ ಪೀಳಿಗೆಯಲ್ಲಿ ನರಕದ ಜೀವನದಲ್ಲಿದ್ರೆ ಅವರು ಉದ್ಧಾರವಾಗ್ತಾರೆ. ಸೊ ಇಲ್ಲಿ ಹೇಳೋದು ಒಂದು ರೀತಿ ಕಲಿಯುಗದ ಇದರಲ್ಲಿ ನೋಡಿದ್ರೆ ನಾವು ಎಷ್ಟು ಜನ ಇದನ್ನ ಆಚರಿಸ್ತಾರೆ ಕೂಡ, ಎಷ್ಟು ಜನಕ್ಕೆ ಇದ್ರ ಬಗ್ಗೆ ನಂಬಿಕೆ ಇದೆ. ಎಷ್ಟೋ ಪ್ರಶ್ನೆಗಳು ಬರುತ್ತೆ ಈ ರೀತಿ ನೋಡಿದ್ರೆ. ಈ ರೀತಿ ಪಿತೃ ಕಾರ್ಯಗಳನ್ನು ಮಾಡೋದು ಕೂಡ ಯಾರಾದರೂ ನಂಬಿಕೆ ಇದೆಯಾ ಎಲ್ಲರಿಗೂ, ಎಲ್ಲ ಜನರಿಗೆ, ಕಲಿಯುಗದ ಜನರಿಗೆ. ಅದಕ್ಕೆ ನಂಬಿಕೆ ಇದ್ರೂ ಕೂಡ ಅವರು ಇದನ್ನ ಸರಿಯಾದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರಾ? ಸರಿಯಾದ ಪ್ರತಿಯೊಂದು ಕೂಡ ವೈದಿಕ ಈ ಕ್ರಮಗಳಿಗೆ, ವೈದಿಕ ಧರ್ಮ ಕಾರ್ಯಗಳಿಗೆ ವಿಧಿ ನಿಯಮಗಳಿದೆ. ಸೊ ಇದೆಲ್ಲ ಪ್ರಶ್ನೆ ಒಂದು ರೀತಿ ನೋಡಿದ್ರೆ ಇದೆಲ್ಲ. ಸೊ ಕಲಿಯುಗದಲ್ಲಿ ಹಾಗೆ ಹರೇರ್ ನಾಮ ಇವ ಕೇವಲ. ಕಲಿಯುಗದಲ್ಲಿ ಮುಖ್ಯ ಧರ್ಮ ಕಾರ್ಯ ಅಂದ್ರೆ, ಮುಖ್ಯ ಚಟುವಟಿಕೆ ಅಂದ್ರೆ ಭಗವಂತನ ನಾಮದ ಜಪ, ಅದರ ಸಂಕೀರ್ತನೆ. ಸೊ ಇದರಿಂದ ಭಗವಂತನ ಕೃಪೆಯಿಂದ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಭಗವದ್ಗೀತೆಯಲ್ಲಿ ಕೂಡ ಅರ್ಜುನ ಹೇಳೋದು, ಈಗ ನಾನು ಇವರೆಲ್ಲ ಕೊಂದುಬಿಟ್ರೆ ಇಲ್ಲಿ ವರ್ಣಶಂಕರ ಅವ್ರು ಯಾವ ಧರ್ಮ ವಿಧಾನವನ್ನು ಪಾಲನೆ ಮಾಡಿರೋ ಒಂದು ಪೀಳಿಗೆ ಬರುತ್ತೆ. ಸೊ ಅವರು ಬರದೇ ಇರುವಾಗ ರೀತಿ ಎಲ್ಲ ಇದೆ. ಆದರೆ ಸರಿಯಾದ ಉಪಾಯ ಅಂದ್ರೆ ಭಕ್ತಿಯೇ ಮಾರ್ಗವನ್ನು, ಹರಿಭಕ್ತಿ, ಕೃಷ್ಣ ಭಕ್ತಿಯನ್ನು ಸ್ವೀಕರಿಸೋದು, ಅದರಲ್ಲೂ ಹರಿನಾಮವನ್ನು ಸ್ವೀಕರಿಸೋದು, ಇದು ಸರಿಯಾದ ಉಪಾಯ. ಈಗ ಇದು ಹಿಂದಿನ ಸಮಯ. ಸೊ ಆ ಋತ್ವಿಜರು ಇದಕ್ಕೆ ಯಾರಿಗೆ ಅಂಗಮಹಾರಾಜನಿಗೆ ಉಪಾಯ ಕೊಡ್ತಾರೆ. ಉಪಾಯ ಕೊಡೋದವರು, ಉಪಾಯ ಕೊಡ್ತಾ ಇರೋದವರು ದೇವತೆಗಳು ಬರ್ತಾ ಇಲ್ಲ. ಸೊ ದೇವತೆಗಳು ಬರ್ತಾರೆ, ಯಾವಾಗ ಬರ್ತಾರೆ ಅಂದ್ರೆ ಭಗವಾನ್ ವಿಷ್ಣು ಬಂದ್ರೆ ಸಹಜವಾಗಿ ಬರ್ತಾರೆ. ಸೊ ಅದಕ್ಕೆ ನೀನು ಭಗವಾನ್ ವಿಷ್ಣುವಿನ ನೇರವಾಗಿ ನೀನು ಆರಾಧಿಸು. ಸೊ ಅವರನ್ನು ಕೂಡ ಇವರು ಆರಾಧಿಸು ಅಂತ ಹೇಳ್ತಾ ಇರೋದು. ಆರಾಧಿಸು ಯಾಕೆ? ಈ ಒಂದು ನಿನಗೆ ಮಗನಾಗ್ಲಿಲ್ಲಲ್ವಾ, ಆ ವರವನ್ನು ಪಡಿಲಿಕ್ಕೆ ನೀನು ಅವರನ್ನು ಪೂಜಿಸು ಅಂತ ಕೂಡ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಒಂದು ಫಾರ್ಮುಲಾ, ಒಂದು ಉಪಾಯವನ್ನು ಕೊಡ್ತಾ ಇದ್ದಾರೆ. ಸೊ ಇದರ ಪರಿಣಾಮವಾಗಿ ಈಗ ಅವರು ಮಗನನ್ನು ಪಡಿತಾರೆ ಅವರು. ಸೊ
ಸೊ ಅದರ ಇದನ್ನು ನಾವು ಮುಂದೆ ನೋಡೋಣ. ಹರೇ ಕೃಷ್ಣ. ಸೊ ನಾನು ನಿಲ್ಲಿಸ್ತೇನೆ. ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ ಅಂದ್ರೆ